ಅದೊಂದು ಸಣ್ಣ ಹಳ್ಳಿ. ಆ ಹಳ್ಳಿಗೆ ಅಂತಾರಾಷ್ಟ್ರೀಯ ಡ್ರಮ್ಸ್ ವಾದಕರೋರ್ವರು ಆಗಮಿಸಿದ್ರು. ಅವರ ಡ್ರಮ್ಸ್ ವಾದನ ನೆರೆದವರನ್ನ ಮಂತ್ರಮುಗ್ಧಗೊಳಿಸಿತು. ಅಷ್ಟಕ್ಕೂ ಆ ಕಲಾವಿದ ಯಾರು? ಪುಟ್ಟ ಹಳ್ಳಿಗೆ ಬಂದು ಡ್ರಮ್ಸ್ ಬಾರಿಸಿತು ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ವರದಿ. ಶಿವಮಣಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳೆ. ಡ್ರಮ್ಸ್ನಲ್ಲಿ ಸದ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವ ಸಂಗೀತಗಾರ. ಇವರು ಡ್ರಮ್ಸ್ ಬಾರಿಸಲು ಶುರು ಮಾಡಿದ್ರೆ ಯಾರನ್ನು ಮಂತ್ರ ಮುಗ್ಧರನ್ನಾಗಿಸ್ತಾರೆ. ವಿವಿಧ ಬಗೆಯ ಡ್ರಮ್ಸ್ ವಾದನ, ವಿವಿಧ ರಾಜ್ಯಗಳ ಸಂಗೀತ ಇವರ ಡ್ರಮ್ಸ್ನಲ್ಲಿ ಮೊಳಗ್ತದೆ. ಇಂತಹ ಪ್ರಸಿದ್ಧ ಕಲಾವಿದ ಶಿರೂರು ಎಂಬ ಹಳ್ಳಿಗೆ ಬಂದಿದ್ರು. ಅಷ್ಟಮಠಾಧೀಶರಲ್ಲಿ ಓರ್ವರಾದ ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಮೂಲ ಮಠ ಇರೋದು ಶಿರೂರಲ್ಲೇ. ಶಿರೂರು ಶ್ರೀಗಳನ್ನ ಕಾಣಲು ಬಂದಿದ್ದ ಶಿವಮಣಿಗೆ ಅದ್ದೂರಿ ಸ್ವಾಗತ ಸಿಕ್ಕಿತು. ಮಾತ್ರವಲ್ಲದೆ ಇಂದು ಶಿರೂರು ಶ್ರೀಗಳ ಜನ್ಮ ನಕ್ಷತ್ರ ಬೇರೆ. ಶಿವಮಣಿ ಯುಎಸ್ಎಯಿಂದ ತಂದಿದ್ದ ವಾಚನ್ನ ಶಿರೂರು ಶ್ರೀಗಳಿಗೆ ಉಡುಗೊರೆಯಾಗಿ ನೀಡಿದ್ರು. ಮಾತ್ರವಲ್ಲದೆ ಮುಖ್ಯ ಪ್ರಾಣನ ಎದುರು ಸಂಗೀತ ಸೇವೆಯನ್ನ ನೀಡಿದ್ರು. Soon Swamiji's dream is going to be a school, music school. Swamiji has planned his vision and it will come true, and my 100% my support. I'll be here for the kids. I want to do something for societies with Swamiji's help, and I'm very happy about that. And happy birthday, Swamiji. What is Swamiji? Is that love for music is unconditional. He's really admired the music. He's a music Swamiji, and he plays everything. He's got a big gift. Whatever touch he wants to play, whether it's any instrument he touch, sound will come. ಸದಾ ಹಲವಾರು ವಿಚಾರಗಳಿಂದ ಸುದ್ದಿಯಲ್ಲಿರುವ ಶಿರೂರು ಶ್ರೀಗಳು ಇಂದು ಸುದ್ದಿಯಲ್ಲಿದ್ರು. ತನ್ನ ಜನ್ಮ ನಕ್ಷತ್ರಕ್ಕೆ ಅನೇಕ ಸಾಮಾಜಿಕ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಶಿರೂರು ಶ್ರೀಗಳು ಹಾಗೂ ಶಿವಮಣಿಗೆ ಹಲವಾರು ವರ್ಷಗಳ ಒಡನಾಟವೂ ಇದೆ. ಉಡುಪಿಯಲ್ಲಿ ಒಟ್ಟಿಗೆ ಕಾರ್ಯಕ್ರಮವನ್ನ ನೀಡಿದ್ದಾರೆ. ಶಿವಮಣಿ ಅವರಿಗೆ ಸಂಗೀತ ಶಾಲೆ ತೆರೆಯಲು 4 ಎಕರೆ ಜಮೀನು ನೀಡುವುದಾಗಿ ಶಿರೂರು ಶ್ರೀಗಳು ಘೋಷಣೆ ಮಾಡಿದ್ದಾರೆ. ಪರಿಸರ ಬಗ್ಗೆ ಕಾಳಜಿ ಇರುವ ಶ್ರೀಗಳು 12 ಎಕರೆ ಜಾಗವನ್ನ ಅರಣ್ಯ ಬೆಳೆಸಲು ಮಲ್ಪೆಯ ಸಂವೇದನಾ ಟ್ರಸ್ಟ್ಗೆ ಹಸ್ತಾಂತರ ಮಾಡಿದ್ದಾರೆ. ಪಿಯು ಕಾಲೇಜು ನಡೆಸುವ ಉದ್ದೇಶದಿಂದ ಶಿಲಾನ್ಯಾಸ ಕೂಡ ನಡೆಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಕಲಾವಿದ ಸಾಕ್ಷಿಯಾದ್ರು. ನೆರೆದ ಸಂಗೀತಾಸಕ್ತರಿಗೆ ತಮ್ಮ ಡ್ರಮ್ಸ್ ಕೈಚಳಕ ತೋರಿಸಿದ್ರು. ದೇವತೆಗಳೆಲ್ಲ ಮನಃಶಾಂತಿಗೋಸ್ಕರ ಸಂಗೀತವನ್ನು ನುಡಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ದೇವರಿಗೂ ಕೂಡ ನಾವು ಪೂಜೆ ಮಾಡಿದ ನಂತರ ನೃತ್ಯಂ ಸಮರ್ಪಯಾಮಿ, ನಾಟ್ಯಂ ಸಮರ್ಪಯಾಮಿ, ಸಂಗೀತಂ ಸಮರ್ಪಯಾಮಿ ಅಂತೇಳಿ ತರ್ಪಣ ಬಿಡ್ತೇವೆ ನಾವು. ಯಾಕೆಂತ ಹೇಳಿದರೆ ಸಂಗೀತ ಒಂದು ಮನಃಶಾಂತಿಗೆ ಕೊಡುವಂಥದ್ದು. ಇವರದ್ದು ಶಿವಮಣಿಯವರದ್ದು ಉದ್ದೇಶವೂ ಅಷ್ಟೇ. ರಿದಮ್ನಲ್ಲಿ ದೇವರಿದ್ದಾರೆ, ಸಂಗೀತದಲ್ಲಿ ಅಲ್ಲಿ ಹಾಕಿದ್ದಾರೆ, ಬೋಲ್ಡ್ ಹಾಕಿದ್ದಾರೆ ನನಗೆ. ಅವರಲ್ಲಿ ಮುಖ್ಯವಾಗಿರುವಂಥದ್ದು ಮನಸ್ಸಿನಲ್ಲಿ ಅದೇ ಭಾವನೆ. ಮತ್ತು ಅಂತಹ ಒಂದು ನಮ್ಮ ಕಲಾರಾಧನೆ ಮಾಡುವವರು ಅದು ನಮ್ಮ ಪ್ರಪಂಚದಲ್ಲಿ, ಭಾರತದಲ್ಲಿ ಮಾತ್ರ ಅಲ್ಲ, ಅವರಿಗೆ ಇಡೀ ವಿಶ್ವವೇ ಮನ್ನಣೆ ಕೊಟ್ಟಿದೆ. ಒಟ್ಟಿನಲ್ಲಿ ಹಳ್ಳಿಗೆ ಬಂದಿದ್ದ ಅಂತಾರಾಷ್ಟ್ರೀಯ ಕಲಾವಿದ ಶಿವಮಣಿ ಶಿರೂರು ಶ್ರೀಗಳಿಗೆ ಜನ್ಮ ನಕ್ಷತ್ರದ ಶುಭಾಶಯದ ಜೊತೆಗೆ ಸಾಮಾಜಿಕ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಜಂಟಿಯಾಗಿ ಸಾಮಾಜಿಕ ಸಂಗೀತ ಕಾರ್ಯದ ಸಂಕಲ್ಪ ತೊಟ್ಟಿದ್ದಾರೆ. ಎಲ್ಲವೂ ಅಂದುಕೊಂಡಂತೆಯಾದ್ರೆ ಸಂಗೀತ ಶಾಲೆ ತೆರೆದು ಇಲ್ಲಿನ ಕಲಾಸಕ್ತರಿಗೆ ಸಂಗೀತ ಶಿಕ್ಷಣ ಸಿಗುವುದಂತೂ ನಿಶ್ಚಿತ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.